ನಮಸ್ಕಾರ ಸ್ನೇಹಿತರೆ, ಕವಿಸ್ ಕಿಚನ್ ಕುಡ್ಲಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಮತ್ತೊಂದು ಅಜ್ಜನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಇದಿರುವಂಥದ್ದು ಮುಲ್ಕಿಯ ಕಾರ್ನಾಡು ಎಂಬ ಜಾಗದಲ್ಲಿ. ಮತ್ತೆ ಒಳಗೆ ಹೋಗಬೇಕು. ನಾವೀಗ ಅಲ್ಲಿಗೆ ಫಸ್ಟ್ ಟೈಮ್ ನಾನು ಸಹ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ನಿಂತಿರುವಂತಹ ಜಾಗ ರಾಷ್ಟ್ರೀಯ ಹೆದ್ದಾರಿ 66. ಇದು ಮಂಗಳೂರಿನಿಂದ ಡೈರೆಕ್ಟ್ ಉಡುಪಿಗೆ ಹೋಗುವಂಥ ರೂಟು. ನಮಗೆ ಟೂ ವೀಲರಲ್ಲಿ ಬಂದರೆ ನಮಗೆ ಕಾರ್ನಾಡು ಇಲ್ಲಿ ಹೈವೇಲಿ ಡೈರೆಕ್ಟ್ ರೈಟಿಗೆ ತಗೊಂಡ್ರೆ ಹೋಗುತ್ತೆ ಕಾರ್ನಾಡಿಗೆ. ನಾವು ಬಸ್ಸಲ್ಲಿ ಬರೋದಾದರೆ ನಾವು ಮುಲ್ಕಿಗೆ ಬಂದರೆ ಮುಲ್ಕಿಯಿಂದ ರಿಕ್ಷಾದವ್ರು ಕರ್ಕೊಂಡು ಹೋಗ್ತಾರಂತೆ ಅಲ್ಲಿಗೆ ಪ್ಲೇಸ್ ಹೇಳಿದರೆ. ಓಕೆ, ನಾವಿವತ್ತು ಹೋಗ್ತಾ ಇದ್ದೇವೆ ಅಜ್ಜನ ಮತ್ತೊಂದು ಕ್ಷೇತ್ರಕ್ಕೆ. ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸಲು ಹೊರಟಿರುವ ಕ್ಷೇತ್ರ ಅದೊಂದು ಬರೀ ಜಾಗವಲ್ಲ, ಅದೊಂದು ಭಕ್ತಿಯ ಆಗರ. ಯಾಕೆಂದರೆ ಇಲ್ಲಿ ಅಜ್ಜ ತನ್ನೊಡನೆ ದುರ್ಗಿ, ಕೊರತಿ ಹಾಗೂ ಗುಳಿಗನೊಂದಿಗೆ ನೆಲೆ ನಿಂತು ಬಂದ ಭಕ್ತರ ಭಕ್ತಿಗೆ ಓಗೊಟ್ಟು ಹರಸುತ್ತಿರುವ ಒಂದು ಕಾರ್ಣಿಕ ಕ್ಷೇತ್ರ. ಇದು ಕಾರ್ನಾಡ್ ಸರ್ಕಲ್. ಇದು ಕಿನ್ನಿಗೋಳಿ ಹೋಗುವಂತ ರೋಡ್ ನೋಡಿ. ಸ್ವಲ್ಪ ಮುಂದೆ ಹೋದಾಗ ನಮಗೆ ಲೆಫ್ಟಿಗೆ ಒಂದು ರೋಡ್ ಸಿಗುತ್ತೆ. ಅದು ದರ್ಗಾ ರೋಡ್ ಅಂತ ನೋಡಿ. ಇದು ದರ್ಗಾ ರೋಡು. ಇದರಲ್ಲಿ ನಾವು ಮುಂದೆ ಹೋಗಬೇಕು. ಕಾರ್ನಾಡ್ನಿಂದ ಸ್ವಲ್ಪ ಮುಂದೆ ಹೋದಾಗ ನಮಗೆ ಕಿನ್ನಿಗೋಳಿ ಮಾರ್ಗವಾಗಿ ಲೆಫ್ಟಿಗೆ ರೋಡ್ ಸಿಗುತ್ತೆ, ದರ್ಗಾ ರೋಡು. ಅದರಲ್ಲಿ ನಾವು ಮುಂದೆ ಹೋಗಬೇಕು. ಈ ಜಾಗ ಇಂದಿಗೂ ಕೂಡ ತುಂಬ ಕುಗ್ರಾಮದ ಒಂದು ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಅಷ್ಟು ಡೆವಲಪ್ ಆಗಲಿಲ್ಲ ಇವತ್ತಿಗೂ ಆ ಜಾಗ. ಬಂಧುಗಳೇ, ಮಂಗಳೂರಿಂದ ಮುಲ್ಕಿಗೆ ಸರಿಸುಮಾರು 26 ಕಿಲೋಮೀಟರ್. ಇಲ್ಲಿಂದ ರಿಕ್ಷಾದಲ್ಲಿ ನಾವು ಹೋಗೋದಾದ್ರೆ 120 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಬಸ್ಸಿನ ವ್ಯವಸ್ಥೆ ಮುಲ್ಕಿಯಿಂದ ಆಗೊಮ್ಮೆ ಗೊಂಬೆ ಎಂಬಂತೆ, ಯಾಕಂದ್ರೆ ಜಾಸ್ತಿ ಬಸ್ ಈ ಕಡೆ ಇಲ್ಲ ಅಂತ ಹೇಳ್ತಾರೆ ಅವರು. ಈ ಜಾಗಕ್ಕೆ ನಾವು ನಮ್ಮ ಪರ್ಸನಲ್ ಗಾಡಿಯಲ್ಲಿ ಹೋಗಬೇಕು, ಪ್ರೈವೇಟ್ ಗಾಡಿಯಲ್ಲಿ. ಇಲ್ಲದಿದ್ದರೆ ರಿಕ್ಷಾಕ್ಕೆ ಡಿಪೆಂಡ್ ಆಗಬೇಕಾಗುತ್ತೆ ನಾವು. ಈ ಜಾಗ ನೋಡಿದಾಗ ನನಗೆ ತುಂಬ, ಅಂದರೆ ನಾವೀಗ ಸಿಟಿಯಲ್ಲಿರುವವರಿಗೆ ತುಂಬ ಈ ಡೆವಲಪ್ ಆಗದಿರುವ ಜಾಗ, ತುಂಬ ಇಂಟೀರಿಯರ್ ಜಾಗ ಇದು. ನೋಡಿ, ಎದುರು ಹೋಗ್ತಾ ನಮಗೆ ಒಂದು ಗ್ರೌಂಡ್ ಕಾಣಿಸ್ತದೆ. ಆ ಗ್ರೌಂಡ್ ಸಿಗುವಾಗ ನಾವು ರೈಟಿಗೆ ತಗೊಳ್ಬೇಕು. ಆ ಗ್ರೌಂಡ್ ಸಿಗುವ ಜಾಗದಲ್ಲಿ ರೈಟಿಗೆ ತಗೊಂಡ್ರೆ ಸ್ಟ್ರೇಟ್ ಈ ರೋಡ್ ಹೋಗುತ್ತೆ. ಈ ಜಾಗ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಇದು ತುಂಬ, ಅಂದರೆ ಗ್ರಾಮ ಒಳಗೆ, ತುಂಬ ಒಳಗೆ ಉಂಟು ಈ ಜಾಗ. ಸುತ್ತಮುತ್ತ ಕಾಡಿನ ಥರವೇ ಉಂಟು. ಮೊದಲೆಲ್ಲ ಹೇಗಿತ್ತು ಅಂತ ನಮಗೆ ಎನಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಇಷ್ಟು ಡೆವಲಪ್ಮೆಂಟ್ ಆದಾಗಲೂ ಈ ಥರ ನಮಗೆ ಜಾಗ ಸಿಗುವಾಗ ತುಂಬ, ಅಂದರೆ ತುಂಬ ಮೊದಲೆಲ್ಲ ಕಾಡಿನ ಥರನೇ ಇರ್ಬೋದು ನನ್ನ ಪ್ರಕಾರ ಈ ಜಾಗ. ಇವತ್ತಿಗೂ ಮಾರ್ಗ ಬಿಟ್ರೆ ಆ ಕಡೆ ಈ ಕಡೆ ನಮಗೆ ಕಾಣಸಿಗುವುದು ಮರಗಳೇ. ಅಂದರೆ ಮೊದಲಿನ ದೊಡ್ಡ ದೊಡ್ಡ ಮರಗಳಿಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಮುಂದೆ ಹೋಗ್ತಾ ಇದ್ದಾಗೆ ನಮಗೆ ಕಾಡು ಅದೇ ತರ ಜಾಗ ಸಿಗುದು ನಮಗೆ. ಈ ಜಾಗವಿರುವುದು ಮುಲ್ಕಿ ಸೀಮೆಯ ಕವತಾರು ಎಂಬ ಗ್ರಾಮದಲ್ಲಿ. ಮುಲ್ಕಿಯಿಂದ ಕವತಾರು ಶ್ರೀ ಕೊರಗಜ್ಜ ಕ್ಷೇತ್ರಕ್ಕೆ 4.5 ಕಿಲೋಮೀಟರ್ನ ದೂರವಿರುವುದು. ಇಂದಿಗೂ ಅಂತಹುದೇನು ಸೌಲಭ್ಯಗಳಿಲ್ಲದಂತಹ ಗ್ರಾಮವಿದು. ಮುಲ್ಕಿಯಿಂದ ಮುಂದೆ ಕಾರ್ನಾಡು, ಅಲ್ಲಿಂದ ಮುಂದೆ ಕಿನ್ನಿಗೋಳಿ ಮಾರ್ಗಕ್ಕೆ ಹೋಗುವ ಎಡಬದಿಯ ಮಾರ್ಗ ಇದು ಕಾರ್ನಾಡು ದರ್ಗಾ ರಸ್ತೆ. ನೆನ್ಪಿಟ್ಕೊಳ್ಳಿ ನೀವು ಬರುವುದಾದ್ರೆ.
ನೀವು ಯಾರ ಹತ್ರ ಬೇಕಾದರೂ ನಮಗೆ ಕಾರ್ನಾಡಿಲ್ಲ ಮುಲ್ಕಿಯಲ್ಲಿ ಕೇಳಿದರೆ ಹೇಳ್ತಾರೆ. ಯಾಕೆಂದರೆ ಇಲ್ಲಿಯ ಒಂದು ವಿಶೇಷತೆಯನ್ನು ನಾನು ನಿಮ್ಮ ಜೊತೆ ಹೇಳಲೇಬೇಕು ಸ್ನೇಹಿತರೆ. ಇಲ್ಲಿಯ ಕೊರಗಜ್ಜ ಒಲಿದಿರುವುದು ಒಂದು ಮುಸ್ಲಿಂ ಸಮುದಾಯದ ಕುಟುಂಬಕ್ಕೆ. ಇಲ್ಲಿಯ ಕಾರಣಿಕ ಅದೇ, ಇಲ್ಲಿಯ ಕೊರಗಜ್ಜ ಒಲಿದಿರುವುದು ಮುಸ್ಲಿಂ ಸಮುದಾಯದ ಕುಟುಂಬಕ್ಕೆ. ಕಾಸಿಂ ಸಾಹೇಬ್ರೆಂಬ ಪುಣ್ಯಾತ್ಮನಿಗೆ ಒಲಿದಿರುವಂತಹ ಅಜ್ಜ ಇಲ್ಲಿಯ ಅಜ್ಜ. ಮಲೆ ಮೈಂದು ಮದೆ ಮಲ್ಪಿ ಮಾಯ್ಕಾರೆ ಜಾತಿ ಭೇದದ ಕಸರ್ ಅಮೃತತ್ವದ ಒಸರ್ ಮಿಥ್ಯೋನು ಈ ಕರಿತನ. ಸರಿಸುಮಾರು 35 ವರ್ಷದ ಮೊದಲು ಕಾಸಿಂ ಸಾಹೇಬ್ರು ಕೇರಳದಿಂದ ಮಂಗಳೂರಿಗೆ ಅದು ಯಾವುದೋ ಒಂದು ವ್ಯವಹಾರಕ್ಕಾಗಿ ಬರ್ತಾರಂತೆ. ಮೊದಲೆಲ್ಲ ಜಾಸ್ತಿ ಅಂದರೆ ಹೀಗೇನೆ ಫ್ಯಾಮಿಲಿ ಬಿಟ್ಟು ಊರು ಬಿಟ್ಟು ಬರೋದು, ಅವರ ವ್ಯವಹಾರಕ್ಕೆ ವ್ಯಾಪಾರಕ್ಕೆಲ್ಲ ಬರೋದಿತ್ತಲ್ಲ, ಆ ಥರವೇ ಕಾಸಿಂ ಸಾಹೇಬ್ರು ಕೇರಳದಿಂದ, ಅಂದರೆ ಅವರ ಊರು ಕೇರಳ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅವರು ಮುಲ್ಕಿಗೆ ಬಂದಾಗ ಈ ಕವತೂರು ಜಾಗದಲ್ಲಿ, ಕವತಾರು ಆ ಜಾಗದಲ್ಲಿ ಅವ್ರಿಗೇನು ಆ ಜಾಗ ಕಂಡಾಗ ಇಲ್ಲಿ ಒಂದು ಜಾಗ ತಗೊಂಡು ಮನೆ ಕಟ್ಟುವ, ಅಂದರೆ ಅಂಥ ಸಿರಿವಂತರಲ್ಲ ಅವರು, ಬಡತನದಿಂದಲೇ ಅವರು ಏನೋ ವ್ಯಾಪಾರವನ್ನು ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಂಥವ್ರು, ಏನಾದರೂ ಒಂದು ಕೆಲಸ ಮಾಡುವಂಥ ಈ ಪ್ರದೇಶಕ್ಕೆ ಬಂದದ್ದು. ಇಲ್ಲಿ ಅವರು ಬರುವಾಗ, ಅಂದರೆ ಅದು ಪಂಚಾಯತ್, ಮೊದಲೆಲ್ಲ ಸ್ವಲ್ಪ ಕಾಡಿನ ಥರನೇ ಇರ್ಬೋದು, ಯಾಕೆಂದರೆ ಇವತ್ತಿಗೂ ಆ ಜಾಗವನ್ನು ನಮಗೆ ನೋಡುವಾಗ ಅಂದಾಜಾಗ್ತದೆ ಸುತ್ತಮುತ್ತ ಕಾಡೆ, ಅಷ್ಟೇನು ಮನೆ ಅಂಥ ಪ್ರದೇಶ ಅಲ್ಲ ಅದು, ಈಗೀಗ ಅಲ್ಲಿ ಮಾರ್ಗ ಆಗಿರಬಹುದು. ಆಗ ಬಂದಂತಹ ಕಾಸಿಂ ಸಾಹೇಬರು ಈ ಜಾಗವನ್ನು ನೋಡ್ತಾರಂತೆ. ನೋಡಿದಾಗ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಈ ಜಾಗವನ್ನು ಪಂಚಾಯತ್ ಅವರು ಒಂದು ಕೊಟ್ಟಿದ್ರೆ ಒಳ್ಳೇದಿತ್ತು, ನಾನು ಮನೆ ಕಟ್ಟಿ ಇಲ್ಲಿ ಕುತ್ಕೊಳ್ಬೋದಿತ್ತು ಅಂತ ಅವರ ಮನಸ್ಸಲ್ಲಿ ಎಲ್ಲೋ ಒಂದು ಆಸೆ ಬರ್ತದಂತೆ. ಹಾಗೇನು ಪಂಚಾಯತಿಯವರ ಹತ್ರ ಹೇಳ್ತಾರಂತೆ. ಅವರೊಂದು ಸಣ್ಣ ಜಾಗವನ್ನು ಅವರಿಗೆ ಎಷ್ಟು 10 ಸೆನ್ಸ 20 ಸೆನ್ಸ ಜಾಗದಲ್ಲಿ ಮನೆ ಮಾಡಿ ಕುತ್ಕೊಳ್ತಾರೆ. ಸಣ್ಣ ಒಂದು ಮನೆ ಕಟ್ಟಿ ತನ್ನ ಸಂಸಾರದೊಂದಿಗೆ ಅಲ್ಲಿ ನೆಲೆ ನಿಲ್ತಾರೆ. ಹಾಗೆ ನೆಲೆ ನಿಂತ ಕಾಸಿಂ ಸಾಹೇಬರಿಗೆ ಏನೋ ಒಂದು ಕೆಲವು ಸಂಸಾರದಲ್ಲಿ ತೊಂದರೆಗಳು ಶುರು ಆಗ್ತದಂತೆ. ಹಾಗೆ ಇವರು ಕೇರಳಕ್ಕೆ ಯಾರು ಹೇಳ್ತಾರಂತೆ, ಸಾಹೇಬ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಈಗೆಲ್ಲ ಆಗ್ತದಲ್ಲ, ಇದೇನು ತೊಂದರೆ, ನೀವು ಮನೆ ಕಟ್ಟಿ ಕೂತ ನಂತರ ನಿಮಗೆ ಸಮಾಧಾನ ಇಲ್ಲಲ್ಲ, ಏನೋ ಒಂಥರ ಸಮಸ್ಯೆ ಕಾಣಲಿಕ್ಕೆ ಶುರುವಾದಾಗ ಕಾಸಿಂ ಸಾಹೇಬ್ರ ಹತ್ರ ಹೇಳಿ ಒಬ್ಬರು, ಅಂದರೆ ಹೀಗೆ ಇದು ಕೇಳ್ತಾರಲ್ಲ, ಶಾಸ್ತ್ರ ಕೇಳ್ತಾರಲ್ಲ, ಅವರ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಹಾಗೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳ್ತಾರಂತೆ, ಆ ಜಾಗದಲ್ಲಿ, ಅಂದರೆ ನೀವು ಈಗ ಮನೆ ಕಟ್ಟಿ ಕೂತಂಥ ಜಾಗದಲ್ಲಿ 4 ದೈವಿ ಶಕ್ತಿಗಳ ಪ್ರಭಾವ ಇದೆ, ಅದಕ್ಕಾಗಿ ಈ ತೊಂದರೆ ಬಂದದ್ದು ಅಂತ ಅಲ್ಲಿ ಅವರಿಗೆ ಹೇಳ್ತಾರಂತೆ. ಇವ್ರು ಹೇಳ್ತಾರಂತೆ, ನನಗೆ ಅದು ಕಾಣ್ತದೆ ಹೌದು, ಅದೇ ನಾನು ಏನು ಮಾಡೋದು, ನಾನೊಂದು ಮುಸ್ಲಿಂ ಸಮುದಾಯದವ, ನನಗೆ ಅದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ, ನೀನು ನಂಬ್ತೀಯೇ ಇಲ್ವಾ, 2 ಮಾತಲ್ಲಿ ಒಂದು ಮಾತು ಹೇಳಿಂದ ಹೊರಡಬೇಕು, ನೀನು ನಂಬ್ತೇನೆ ಅಂತ ಹೇಳಿದರೆ ನೀನು ಇಲ್ಲಿಂದ ಮನೆಗೆ ಹೋಗುವ ನಿನಗೆ ಶುಭ ವಾರ್ತೆಯಲ್ಲಿ ಕಾದಿರ್ತದೆ ಅಂತ ಹೇಳ್ತಾರಂತೆ. ಕಾಸಿಂ ಸಾಹೇಬ್ರು ಹೇಳ್ತಾರಂತೆ, ನನಗೆ ಅದರ ಅಂದರೆ ರೀತಿ ರಿವಾಜು ಗೊತ್ತಿಲ್ಲ, ನನಗೆ ಹಿಂದೂಗಳು ಹೇಗೆ ಮಾಡ್ತಾರೆ ಹೇಳಿ, ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ, ನನ್ನಿಂದ ಆಗುವಷ್ಟು ಭಕ್ತಿ ಭಾವದಿಂದ ನಾನು ಆ ದೈವಗಳನ್ನು ಆರಾಧಿಸಿಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಬರ್ತಾರಂತೆ. ಬರಲಿಕ್ಕೆ ಅವರ ಹತ್ರ ಬಸ್ ಚಾರ್ಜಿಗೂ ಹಣ ಇರುವುದಿಲ್ಲಂತೆ. ಅಂದರೆ ಅಷ್ಟು ಕಷ್ಟದಲ್ಲಿರುವಂತಹ ಕಾಸಿಂ ಸಾಹೇಬ್ರು ಬರ್ತಾರೆ ಮನೆಗೆ. ಬಂದು ಏನಾದರೂ ಆಗಲಿ ಅಂತ ಹೇಳಿ ದೈವವನ್ನು ಒಂದು ಕಲ್ಲಿನ ರೂಪದಲ್ಲಿ ಅಲ್ಲಿ ಪೂಜಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಪೂಜಿಸಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅವರಿಗೆ, ಅಂದರೆ ಇದರ ಕ್ರಮ ಎಲ್ಲ ಗೊತ್ತಿಲ್ಲಲ್ಲ, ಹಲವರ ಹತ್ರ ಹೇಳ್ತಾರಂತೆ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ನೀವೇನಾದರೂ ಮಾಡಿ ಅಂತ ಹೇಳಿದಾಗ ಅವರು, ಅಂದರೆ ಮೊದಲೆಲ್ಲ ಹಾಗೆ ಅಲ್ಲ, ದೈವವನ್ನು ಯಾರು ಅಷ್ಟು ಸುಲಭದಲ್ಲಿ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದರ ಜವಾಬ್ದಾರಿ ತಗೊಳ್ಳಿಕ್ಕೆ. ಹೀಗೆ ಹೇಳ್ತಾ ಯಾವುದದ್ದು ಆಗಲಿ ಅಂತ ಕಾಸಿಂ ಸಾಹೇಬರು ತನ್ನಿಂದ ಆಗುವಷ್ಟು ಭಕ್ತಿ ನಿಷ್ಠೆಯಿಂದ ಆ ಕಲ್ಲನ್ನು ಆರಾಧಿಸಿಕೊಂಡು ಬರ್ತಾರಂತೆ. ಅದಕ್ಕೂ ಒಂದು ಕಾರಣ ಇರುತ್ತೆ. ಕಾಸಿಂ ಸಾಹೇಬರು ಆ ಜಾಗಕ್ಕೆ ಬರುವ ಮೊದಲು ಆ ಜಾಗದಲ್ಲಿ ಈ ಕೊರಗ ಸಮುದಾಯದ ಒಂದು ಕುಟುಂಬ ಆ ದೈವಗಳನ್ನು ನಂಬ್ತಾ ಇತ್ತು ಅನ್ನೊಂದು ಮಾತಿದೆ ಅಲ್ಲಿ ನಮಗೆ ತಿಳಿದು ಬರುವಂಥದ್ದು. ಆ ದೈವಗಳನ್ನು ಅದೇನಾಯಿತೋ ಗೊತ್ತಿಲ್ಲ, ಯಾವುದೋ ಕಾರಣಕ್ಕೆ ಆ ಜಾಗದಲ್ಲಿ ಅವರು ದೈವಗಳನ್ನು ಹಾಗೆ ಬಿಟ್ಟು, ಯಾವುದೋ ಮೊದಲೆಲ್ಲ ಅಂತೆ ನನಗೆ ತಿಳಿದ ಮಟ್ಟಿಗೆ ಈ ದೈವವನ್ನು ಇದು ಬಿಟ್ಟು ಹೋಗುವಾಗ ಅವರಿಗೇನಾದರೂ ಇದಾದರೆ ಅವರು ಈ ದೊಡ್ಡ ಬಾವಿಗೆ ಆ ಕಲ್ಲನ್ನು ಹಾಕಿ ಹೋಗ್ತಾ ಇದ್ರಂತೆ.
ಹಾಗೆ ಏನಾದರೂ ಆಗಿರ್ಬೋದು. ಇದು ಅವರಿಗೆ ಅಲ್ಲಿ ಶಾಸ್ತ್ರದಲ್ಲಿ ಕೇಳುವಾಗ ತೋರಿ ಬಂದದ್ದು ಅದೇ, ಮೊದಲು ಬೇರೆ ಯಾವುದೋ ಒಂದು ಕುಟುಂಬ ನಂಬ್ತಾ ಇತ್ತು, ಈಗ ಆ ದೈವಗಳಲ್ಲೇ ಇದ್ದಾರೆ ಅಂತ ಹೇಳಿ. ದೈವಗಳನ್ನು ಆರಾಧಿಸಲಿಕ್ಕೆ ಶುರು ಮಾಡಿದಂಥ ಕಾಸಿಂ ಸಾಹೇಬ್ರಿಗೆ ಏನೋ ಖುಷಿ, ಏನೋ ಸಮಾಧಾನ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕಾಣಿಸ್ಲಿಕ್ಕೆ ಶುರುವಾಯಿತಂತೆ. ದಿನ ಕಳೀತಾ ಇದ್ದಾಗೆ ಕಾಸಿಂ ಸಾಹೇಬ್ರಿಗೆ ಕೊರಗಜ್ಜನಿಗೊಂದು ಅಲ್ಲಿ ಸಣ್ಣ ಒಂಥರ ಡೆವಲಪ್ ಮಾಡ್ತಾ ಬಂದರು. ಅವರಿಂದ ಆಗುವಷ್ಟು ಸಣ್ಣ ಈಗ ಒಂಥರ ದೇವಸ್ಥಾನ ಮಾಡಿದ್ದಾರೆ ಅಲ್ಲಿ. ಹೀಗೆ ಡೆವಲಪ್ ಆಗ್ತಾ ಹೋಯಿತು. ಕಾಸಿಂ ಸಾಹೇಬ್ರು ಅವರಿಂದ ಆಗುವಷ್ಟು ಮಟ್ಟಿಗೆ ಅದನ್ನು ಮಾಡಿದರು. ಹೀಗೆ ಮುಂದುವರಿಸಿಕೊಂಡು ಹೋಗ್ತಾ ಇರುವಾಗ ಹಲವಾರು ಪವಾಡಗಳಲ್ಲಿ ನಡೆದಿರುವಂಥದ್ದು ನಾವಲ್ಲಿ ಕೇಳಿ ತಿಳ್ಕೊಳ್ಬಹುದು. ಬೇಸರದ ಸಂಗತಿ ಏನಂದರೆ ಕಾಸಿಂ ಸಾಹೇಬ್ರು ಈಗ ನಮ್ಮ ಜೊತೆ ಇಲ್ಲ. ನನಗೆ ತುಂಬ ಆಸೆ ಇತ್ತು ಕಾಸಿಂ ಸಾಹೇಬ್ರನ್ನು ಒಮ್ಮೆ ಭೇಟಿಯಾಗಬೇಕು, ಅವರಿಂದ ವಿಷಯಗಳನ್ನು ತಿಳ್ಕೊಳ್ಬೇಕು ಹೇಳಿ. ಈಗ ಅಲ್ಲಿಯ ಅಂದರೆ ಚಾಕಿರಿ, ನಾವು ತುಳುವಲ್ಲಿ ಹೇಳೋದು ಚಾಕಿರಿ ಅಂತ, ದೈವದ ಚಾಕಿರಿಯ ಜವಾಬ್ದಾರಿಯನ್ನು ಜಯಣ್ಣ ಅನ್ನವರು ವಹಿಸಿಕೊಂಡಿದ್ದಾರೆ. ಕಾಸಿಂ ಸಾಹೇಬರು ಇರುವಾಗಲೇ ಅವರ ಜೊತೆ ಈ ಜಯಣ್ಣ ಕೂಡ ಅಲ್ಲಿಗೆ ದೈವದ ಚಾಕಿರಿಗೆ ಅಂದರೆ ಕಾಸಿಂ ಸಾಹೇಬ್ರೊಟ್ಟಿಗಿದ್ದು ತಿಳಿದುಕೊಂಡಂಥವರು. ಕಾಸಿಂ ಸಾಹೇಬ್ರಿಗೆ 4 ಮಕ್ಕಳು, 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಮಂಜಮ್ಮನಂಬಿನ ಮಹಾಮಾಯೇ ಮಲೆ ಮೈಂದು ಮದೆ ಮಲ್ಪಿ ಮಾಯ್ಕಾರೇ. ಈ ಜಾಗ ಅದೆಷ್ಟು ಪಾವನ ಜಾಗ ಅಂದರೆ ನಮಗೆ ಹೋದಾಗಲೇ, ಅಂದರೆ ಅಲ್ಲಿಗೆ ಹೋಗುವಾಗಲೇ ಏನೋ ಒಂದು ಅದ್ಭುತವಾದಂತಹ ಸಂಚಲನ ಆಗುತ್ತೆ. ಈ ಕ್ಷೇತ್ರದಲ್ಲಿ ಅಜ್ಜನ ಜೊತೆಗೆ ತಾಯಿ ದುರ್ಗಿ, ಕೊರತಿ ಹಾಗೂ ಕುಳಿಗಜ್ಜನ ಕಲ್ಲು ಕೂಡ ಇದೆ ಇಲ್ಲಿ. ವರ್ಷಂಪ್ರತಿ ಕೋಲ ಕೂಡ ಇಲ್ಲಿ ನಡೆಯುವಂಥದ್ದು, ಅಗೆಲು ಸೇವೆ ಕೂಡ ನಡೀತದೆ ಇಲ್ಲಿ. ಕಾಸಿಂ ಸಾಹೇಬ್ರ ಮನೆ ಕೂಡ ಪಕ್ಕದಲ್ಲಿ ಇದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಕಾಸಿಂ ಸಾಹೇಬ್ರ ಮನೆ ಕೂಡ ಇದೆ. ಬಂಧುಗಳೇ, ಜಯಣ್ಣ ಎಷ್ಟು ನಿಷ್ಠಾವಂತ ಅಂತ ಹೇಳಿದರೆ, ಇವತ್ತಿಗೂ ಕೂಡ ಕಾಸಿಂ ಸಾಹೇಬ್ರು ಕೂತಂತಹ ಆ ಒಂದು ಚೇರ್, ಅವರ ಒಂದು ಕುರ್ಚಿಯಲ್ಲಿಯೇ ಎದುರಲ್ಲಿ ಕೊರಗಜ್ಜನ ಎದುರಲ್ಲಿ ಇಟ್ಟಿದ್ದಾರೆ. ಎಲ್ಲ ದೈವರ ಆ ಒಂದು ಬೆಳಿಗ್ಗೆ ಪೂಜೆ ಮುಗಿಸಿ ಆಮೇಲೆ ಆ ಚೇರಿಗೆ, ಅಂದರೆ ಕಾಸಿಂ ಸಾಹೇಬರು ಕೂತ್ಕೊಳ್ತಾ ಇದ್ದಂಥ ಚೇರಿಗೂ ಕೂಡ ನಮಸ್ಕರಿಸಿ ಮುಂದಿನ ಅವರು ದಿನಚರಿಯನ್ನು ಆರಂಭಿಸೋದಂತೆ. ನನಗೆ ಭಾರಿ ಒಂದು ಖುಷಿ ಆಯಿತು. ಜಯಣ್ಣ ಸುಮಾರು ವಿಚಾರಗಳನ್ನು ಅಲ್ಲಿಯ ಬಗ್ಗೆ, ಅಂದರೆ ಕಾಸಿಂ ಸಾಹೇಬ್ರಿಂದ ತಿಳ್ಕೊಂಡಂಥ ಹಲವಾರು ವಿಚಾರಗಳನ್ನು ನಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋ ಇದೆ ನನ್ನ ಹತ್ರ. ಆದರೆ ಕೆಲವರಿಗೆ ತುಳು ಬರ್ತದೆ, ಕೆಲವರಿಗೆ ತುಳು ಬರೋದಿಲ್ಲ. ತುಳು ಗೊತ್ತಿದ್ದವರಿಗೆ ಗೊತ್ತಾಗ್ತದೆ, ಇದು ತುಳು ಬರದವರಿಗೆ ನಾನು ನನ್ನಿಂದ ಆಗುವಷ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ನಾನೀಗ ಶ್ರೀ ಕ್ಷೇತ್ರ ಕವತಾರು ಕೊರಗಜ್ಜನ ಕ್ಷೇತ್ರ, ಕಾಸಿಂ ಸಾಹೇಬ್ರಿಗೆ ಒಲಿದಂತಹ ಕೊರಗಜ್ಜನ ಮಹಿಮೆಯ ಕೊರಗಜ್ಜನ ಕ್ಷೇತ್ರದ ಒಳಗಡೆ ಇದ್ದೇನೆ. ಅಜ್ಜನ ಎದುರೇ ನಿಂತಿದ್ದೇನೆ. ನನ್ನ ಎದುರು ಇರುವಂಥವರು ಜಯಣ್ಣ, ಅಂದರೆ ಈಗ ಅಲ್ಲಿ ಕೊರಗಜ್ಜನ ಚಾಕಿರಿಯನ್ನು ಮಾಡುವಂಥವರು. ಜಯಣ್ಣನ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಜಯಣ್ಣ ಕೂಡ ತುಂಬ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರಂತೆ. ಅವರಿಗೆ ಧೈರ್ಯ ತುಂಬಿದಂಥವರು ಇದೇ ಕಾಸಿಂ ಸಾಹೇಬ್ರು. ಈಗ ಅದೇ ಸಾನ್ನಿಧ್ಯದಲ್ಲಿ ಆರೋಗ್ಯವಂತರಾಗಿ ಜಯಣ್ಣ ಅಜ್ಜನ ಚಾಕಿರಿಯನ್ನು ಮಾಡ್ತಾ ಇದ್ದಾರೆ. ಕಾಸಿಂ ಸಾಹೇಬ್ರ ಈಗಿನ ಮನೆಯಲ್ಲಿ ಅವರ ಮಗ ಇದ್ದಾರೆ. ಅವರ ಕಾಸಿಂ ಸಾಹೇಬ್ರ ಪತ್ನಿ ಕೂಡ ಇದ್ದಾರಂತೆ, ಅಂದರೆ ಈಗ ವಯಸ್ಸಾಗಿದೆ. ಸೊ ಅವರು ದೊಡ್ಡ ಮಗ ಅಲ್ಲೇ ಕೊಲ್ನಾಡು ಎಂಬ ಜಾಗದಲ್ಲಿದ್ದಾರೆ. ಒಮ್ಮೊಮ್ಮೆ ಅಲ್ಲಿರ್ತಾರೆ, ಒಮ್ಮೊಮ್ಮೆ ಇಲ್ಲಿರ್ತಾರೆ ಅವರು. ಹಾಗೆ ಕಾಸಿಂ ಸಾಹೇಬ್ರು ಹಲವಾರು ಜನರ, ಅಂದರೆ ಅಜ್ಜನ ಶಕ್ತಿಯಿಂದ ಹಲವಾರು ಜನರ ಕಷ್ಟಗಳನ್ನು ದೂರ ಮಾಡಿದಂತಹ ಒಂದು ವ್ಯಕ್ತಿಯವರು. ತುಂಬ ಜನ ಅವರ ಬಗ್ಗೆ ಹೇಳಿದರು. ಆದರೆ ನನಗೆ ಒಂದು ಬೇಜಾರಂದರೆ, ಇವತ್ತು ಅಂದರೆ ನಾನು ಹೋದಾಗ ನನಗೆ ಕಾಸಿಂ ಸಾಹೇಬ್ರು ಸಿಗಲಿಲ್ಲ. ಆದರೆ ಅವರು ಇದ್ದಂಥದ್ದೇ ಒಂದು ನನಗೆ ಅನುಭವ ಆಯಿತು. ಯಾಕೆಂದರೆ ಅವರು
ಕುಳಿತು ಮಾತಾಡ್ತಾ ಇದ್ದಂಥ ಕುರ್ಚಿ ಅಲ್ಲೇ ಇದೆ. ಹಾಗಾಗಿ ನನಗೆ ಅವರಲ್ಲೇ ಕೂತು ನನ್ನ ಹತ್ರ ಮಾತಾಡಿದ್ರು ಅನ್ನೋ ಅನುಭವ ಆಯಿತು. ಜಯಣ್ಣ ಕೂಡ ತುಂಬ ಒಳ್ಳೆಯದಂದರೆ ಕಾಸಿಂ ಸಾಹೇಬರಿಂದ ತಿಳ್ಕೊಂಡಂತಹ ಹಲವಾರು ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಂಡ್ರು. ಇನ್ನೊಂದು ವಿಚಾರ ಏನಂದರೆ, ಅಲ್ಲಿ ಕಾಸಿಂ ಸಾಹೇಬರು ಅವರ ಮನೆ ಕಟ್ಟುವಾಗ ಅವರ ಮನೆಯ ಹಿಂಭಾಗದಲ್ಲಿ ಒಂದು ಬಾವಿ ಇತ್ತಂತೆ. ಇವರು ಆ ಬಾವಿ ಬಿಟ್ಟು ಎದುರುಗಡೆ ಒಂದು ಬಾವಿ ತೋಡಿಸಿದ್ರಂತೆ. ಹೊಸ ಬಾವಿಯ ಮಣ್ಣನ್ನೆಲ್ಲ ತೆಗೆದು ಆ ಹಳೆ ಬಾವಿಗೆ ಹಾಕಿ ಅದನ್ನು ಮುಚ್ಚಿದ್ರಂತೆ. ಮುಚ್ಚಿದ ನಂತರ ಏನೋ ಅವರಿಗೆ ಸ್ವಲ್ಪ ಸಮಸ್ಯೆ ಆಯಿತು. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಹಿಂದಿನ ಕಾಲದಲ್ಲಿ ಅವರಿಗೆ ಅಸಾಧ್ಯ ಅನ್ನಿಸಿದಾಗ ಈ ದೈವಗಳನ್ನು ಅಂದರೆ ದೈವಗಳ ಚಾಕಿರಿ ಸಮಸ್ಯೆ ಆದಾಗ ಅದನ್ನು ಹಿಂದಿನ ಕಾಲದ ಕಲ್ಲುಗಳನ್ನು ಬಾವಿಗೆ ಹಾಕ್ತಾ ಇದ್ರಂತೆ. ಇರ್ಬೋದು, ಯಾರಾದರೂ ಹಿಂದಿನವರು ಅದನ್ನು ಮಾಡಿರ್ಬೋದು. ಆ ಸಮಸ್ಯೆಯಿಂದ ಆ ಬಾವಿಯನ್ನು ಇವರು ಮುಚ್ಚಿಸಿದ್ರಲ್ವ, ಸೊ ಹಾಗಾಗಿ ಏನೋ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಹೇಳ್ತಾರೆ. ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಯಾಕೆಂದರೆ ಕಾಸಿಂ ಸಾಹೇಬ್ರ ಅದು ಹೇಳಿದಂತೆ ಜಯಣ್ಣನ ಹತ್ರ. ಇರುವವರೆಗೂ ಕಾಸಿಂ ಸಾಹೇಬರು ತುಂಬ ಖುಷಿಯಿಂದ ಇದ್ದರು, ತುಂಬ ನೆಮ್ಮದಿಯಿಂದ ಇದ್ದರು, ತುಂಬ ಆರೋಗ್ಯದಿಂದ ಇದ್ದರು. ಜಯಣ್ಣ ಹೇಳುವ ಹಾಗೆ ಅವರು ಹೇಳುವ ಅಂದರೆ ಅವರ ಫ್ಯಾಮಿಲಿ ಹೇಳುವ ರೀತಿಯಲ್ಲಿ ಕಾಸಿಂ ಸಾಹೇಬರು ತೀರಿ ಹೋಗುವಾಗ ಅವರಿಗೆ ಸರಿಸುಮಾರು 70 ವರ್ಷ ಆಯಿತು ಅಂತ ಜಯಣ್ಣ ಹೇಳಿದರು ನನಗೆ. ಕಾಸಿಂ ಸಾಹೇಬರು ಈ ಜಾಗಕ್ಕೆ ಬಂದು ಸುಮಾರು 35 ವರ್ಷ ಆಯ್ತಂತೆ. ಸುಮಾರು ವಿಚಾರಗಳು, ಸುಮಾರು ಪವಾಡಗಳು ಈ ಜಾಗದಲ್ಲಿ ನಡೆದಿರುವಂಥದ್ದು ನಾನು ಕೇಳಿದ್ದೇನೆ. ಜಯಣ್ಣನು ಸುಮಾರು ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಂಡ್ರು. ಸ್ನೇಹಿತರೆ, ಪ್ರತಿಯೊಬ್ಬರು ಈ ಜಾಗಕ್ಕೆ ಹೋಗಲೇಬೇಕು. ಯಾಕೆಂದರೆ ಅಷ್ಟೊಂದು ಒಂದು ವಿಶೇಷವಾಗಿರುವಂತಹ ಜಾಗ ಇದು. ನಾನು ಆಗಲೇ ಹೇಳಿದಾಗೆ ಶ್ರೀ ಕೊರಗಜ್ಜ ಒಂದು ಮುಸ್ಲಿಂ ಸಮುದಾಯಕ್ಕೆ ತನ್ನ ಕಾರಣಿಕದಿಂದ ಒಲಿದಿರುವಂತಹ ಪುಣ್ಯ ಕ್ಷೇತ್ರ ಈ ಕಾಸಿಂ ಸಾಹೇಬ್ರ ಕೊರಗಜ್ಜ ಕ್ಷೇತ್ರ. ಇದು ಇರುವಂಥದ್ದು ಮುಲ್ಕಿ ಸೀಮೆಯ ಕವತಾರು ಎಂಬ ಗ್ರಾಮದಲ್ಲಿ.